ಯಾರಿದು ಲೈಕ್ ಕೊಟ್ಟವರು? ಬನ್ನಿ ಬನ್ನಿ. ಎಲ್ಲಿ ಹೋದ್ರು ಮಾರೆ? ಕಮೆಂಟ್ ಹಾಕಿ. ಕಮೆಂಟ್ ಹಾಕಿ, ಯಾರಿದ್ದೀರಾ? ಲೈಕ್ ಕೊಡಿ. ಲಕ್ಕಿಯಾರ? ಕೃಷ್ಣಣ್ಣ ಹಾಯ್ ಹಾಯ್. ಲಕ್ಕಿಯಾರ ನಾನಿದ್ರೆ ಒಣಸ್ ಮಲ್ತಾರ. ಮಹೇಶ್ ಅಣ್ಣ ಹಾಯ್. ಮಹೇಶ್ ಅಣ್ಣ ಇರ್ನ ಲೈವ್ ಸೂಪರ್ ಇತ್ತು. ನಾವು ನಾಗವಲ್ಲಿ ಹಾಯ್. ಹಾಂ ಗೊತ್ತಾಯ್ತು. ತಪ್ಪೆ ಅಣ್ಣ ಹಾಯ್ ಹಾಯ್. ಹೇಗಿದ್ದೀರಾ? ಗೋಂಕೂರ್ ಹಾಂ ಗೋಂಕೂರ್ ಕಪ್ಪೆ. ನಾಗವಲ್ಲಿ ಅಣ್ಣನಿಗೆ ಬ್ಲೂ ಬೇಕಾ? ನೀವು ಇನ್ನೊಂದು ಐಡಿಯಲ್ಲಿ ಬನ್ನಿ, ಬ್ಲೂ ಕೊಡ್ತೇನೆ ಆಯ್ತಾ. ಗೋಂಕೂರ್ ಕಪ್ಪೆ ಮಹೇಶ್ ಅಣ್ಣ ಅಂತ ಹೇಳ್ತಿದ್ದಾರೆ ನೋಡಿ. ಹೌದಾ? ಯಾಕೆ? ಹಾಯ್. ಇದಕ್ಕೆ ಬ್ಲೂ ಬೇಕಾ? ನಿದ್ರೆ ಆತು ಚಂದ. ಕುಂಭಕರ್ಣ ಆತ 24 ಗಂಟೆ ಎಲ್ಲ ಜಪ್ಪುನಾತ. ಹಾಯ್ ಮಹೇಶ್ ಅಂತ ಹೇಳ್ತಿದ್ದಾರೆ. ಟೊಪ್ಪಿ ಅಣ್ಣ ಹಾಯ್ ಹೇಳ್ತಿದ್ದಾರೆ ನೋಡಿ. ಮಹೇಶ್ ಅಣ್ಣ ಇನ್ನಿದ್ದಾನೆ. ಬೇಗ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಟೊಪ್ಪಿ ಅಣ್ಣ ವಿಶೇಷ? ಊಟ ಮಾಡಿರ? ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ಓಕೆ ಓಕೆ. ಮತ್ತೆ ಬ್ಲೂ ಕೊಡ್ತೇನೆ ಆಯ್ತಾ. ನಾನು ನೋಡಲಿಲ್ಲ ಟೊಪ್ಪಿ ಅಣ್ಣ, ಮತ್ತೆ ನೋಡ್ತೇನೆ. ಕೃಷ್ಣಣ್ಣ ಎಲ್ಲಿ ಹೋದ್ರಿ? ಮತ್ತೆ ಹೋಗಿ ಮಲಗಿದ್ರ ಮಾರ ನೀವೆಂತ? ಆಯ್ತು ಮಹೇಶ್, ನಿಮ್ದಾಯ್ತಂತ ಕೇಳ್ತಿದ್ದಾರೆ ಟೊಪ್ಪಿ ಅಣ್ಣ. ಅಂಚ ಬೇಗ ಮಲ್ಪರ ಬಲ್ಲಿದ ಈಗ ಮಹೇಶ್ ಅಣ್ಣ ದಾದಾಪನ್ ಪನ್ನ. ನೀವು ಊಟ ಬೇಗ ಮಾಡ್ತೀರಿ? 1 ಗಂಟೆಗೆ ಊಟ ಮಾಡ್ತೀರಾ ಮಹೇಶ್ ಅಣ್ಣ?
ಟೈಮ್ ಸೆನ್ಸ್ ಇಜ್ಜ ನಾನ್ ಸೆನ್ಸ್ ನಜ್ಜರ್ ನಾನ್ ಸೆನ್ಸ್. ಇರ್ಬೇಕ ಪನಂದ ಲೈವ್ ಮಲ್ತಾರ ಅವು ಸರಿಯಾ. ನಂದು ಊಟ ಆಯ್ತು, ನಿಮ್ದು ನಂದು ಕೂಡ ಆಯ್ತು ಟೊಪ್ಪಿ ಅಣ್ಣ. ನಂಗೆ ಎಂತೆತ್ತು ಗೊತ್ತಾ, ಎಂತ ಅದು, ನಂಗೆ ಇವತ್ತು ತಿಂಡಿ ಇತ್ತು, ತಿಂಡಿ ತಿಂದೆ, ಊಟ ಮಾಡಿಲ್ಲ ನಾನು. ಇದಕ್ಕೆ ಬ್ಲೂ ಬೇಕಾ ಟೊಪ್ಪಿ ಅಣ್ಣ? ಓ ಟೊಪ್ಪಿ ಅಣ್ಣ ಹೇಳಿ. ಫಸ್ಟ್ ಟೈಮ್ ನಿನ್ನ ವಾಯ್ಸ್ ಕೇಳಿಸ್ತಿರೋದು. ಒಳ್ಳೇದು, ಒಳ್ಳೇದಿಲ್ಲ ಅಲ್ಲ ವಾಯ್ಸ್, ಡಬ್ಬ ವಾಯ್ಸ್. ಕಿರಣಣ್ಣ ಹಾಯ್ ಹಾಯ್. ಊಟ ಆಯ್ತಾ ಕಿರಣಣ್ಣ? ಎಂತಿತ್ತು ಸ್ಪೆಷಲ್? ಕೋಳಿ ಮೊಟ್ಟೆ, ಕೋಳಿ ಸಾರು, ಕೋಳಿ ಸುಕ್ಕ, ಎಂತಿತ್ತು? ಮಹೇಶ್ ಅಣ್ಣ ಎಸ್ಕೇಪ್ ಆದ್ರು. ನೀವು ಮೊದಲು ಲೈವ್ ಮಾಡುವಾಗ ಎಂತ ಇನ್ವಿಟೇಷನ್ ಕೊಟ್ಟಿದ್ದೀರಾ? ಗೋಂಕೂರು ಕಪ್ಪೆ ನೀವು ಮಾರ್ರೆ, ನಾನಲ್ಲ. ನೀವಲ್ಲ ಕಪ್ಪೆ ಹಿಡಿಲಿಕ್ಕೆ ಹೋದಾಗ ಲೈವಲ್ಲಿ ನಾನಾ? ಬಪ್ಪನಾಡು ಟೆಂಪಲ್ ವನಸಿ ಅಂದ. ಓ ಸೂಪರ್. ಮಹೇಶ್ ಎಷ್ಟು ಕಪ್ಪೆ ಕೇಳಿ ಕೇಳಿ, ಟೊಪ್ಪೆ ಅಣ್ಣ ಎಷ್ಟು ಕಪ್ಪೆ ಹಿಡಿದ್ರಂತ ಲೈವ್ ಮಾಡಿದ್ದು ಜನ ನಾಪತ್ತಾಯ್ತಾ? ಎಸ್ ಎಸ್ ಅಂತ ಹೇಳ್ತಿದ್ದಾರೆ. ಅವರ ತಲೆಗೊಂದು ಕೊಟ್ಟರೆ ಸರಿ ಆಗುತ್ತೆ. ಮತ್ತೆ ಸುಳ್ಳು ಹೇಳುದು ನೆಟ್ವರ್ಕ್ ಇಲ್ಲ ಅಂತ ಅಲ್ವಾ ಮಹೇಶ್ ಅಣ್ಣ? ನೆಟ್ವರ್ಕ್ ಸಿಗುವುದಿಲ್ಲ, ಇಲ್ಲ ಇಲ್ಲ ಅದು ಸುಳ್ಳಾಯ್ತಾ? ನೆಟ್ವರ್ಕ್ ಉಂಟು, ಅವ್ರು ಕಪ್ಪೆ ಹಿಡಿಲಿಕ್ಕೆ ಹೋದದ್ದು. ತುಂಬ ಚೆಂದ ಇದೆ ವಾಯ್ಸ್, ಥ್ಯಾಂಕ್ ಯು. ಕಿರಣಣ್ಣ ಎಲ್ಲಿ ಹೋದ್ರಿ? ಕೃಷ್ಣಣ್ಣ ಹೋಗಿ ಮಲಗಿದ್ರು. ನಾನಿರುವ ಕಡೆ ನೆಟ್ವರ್ಕ್ ಇರುವುದಿಲ್ಲ, ನೀವಿರುವ ಕಡೆ ಮಳೆ ಕೂಡ ಬರುವುದಿಲ್ಲ ಅಲ್ವಾ? ಮುದ್ದು ಸಿಸ್ಟರ್ ಹಾಯ್, ಹೆಲೋ, ನಮಸ್ತೆ, ಹೇಗಿದ್ದೀರಿ? ಹೇಗಿದ್ದೀರಿ ನೀವು? ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್, ಹ್ಯಾಪಿ ಯುವರ್ ಲೈಫ್. ಊಟ ಆಯ್ತಾ? ಊಟಕ್ಕೆ ಸ್ಪೆಷಲ್ ಎಂತ ನಿಮಗೆ? ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ನನಗೆ ಸ್ಪೆಷಲ್ ಇಲ್ಲ ಇವತ್ತು, ವೆಜ್. ನಾನು ಸೂಪರ್ ಆಗಿದ್ದೇನೆ, ನೀವು ಹೇಗಿದ್ದೀರಿ ಕಿರಣಣ್ಣ? ಮೋಸಗಾತಿ ಪಲ್ಲೆ ಹೆಂಗೆ ಗೊತ್ತುಜ್ಜಿ ಪದ್ಯ ಪಲ್ಲೆ. ನಾನು ಪರವಾಗಿಲ್ಲ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೇನೆ ಕಿರಣಣ್ಣ. ಕೊರೋನಾ ಬಂದಿರುವ ಕಬ್ಬಿಣದ ಥರ ಇದೆ ವಾಯ್ಸ್. ಪಾಪಿ, ನಿಜ ಹೇಳಿ ಮಾರ ಮಹೇಶ್ ಅಣ್ಣ, ನೀವೆಂತ ಬರುವುದಿಲ್ಲ ನೋಡಿ ನಿಮ್ಮ ಲೈವ್ಗೆ. ನೀವು ಒಬ್ಬರೇ ಲೈವ್ ಮಾಡಿ, ನಾನಂತೂ ಬರುವುದಿಲ್ಲ. ಇವತ್ತಿನಿಂದ ಪ್ರತಿಜ್ಞೆ ಮಾಡಿದ್ದೇನೆ, ಮಹೇಶ್ ಅಣ್ಣನ ಲೈವ್ಗೆ ನಾನು ಕಾಲಿಡುವುದಿಲ್ಲ.
ಟೊಪ್ಪಿ ಅಣ್ಣನ ಆಗ್ತಿದ್ದಾರೆ ಮತ್ತೆ ಮೋಸಗಾತಿ ಅಯ್ಯೋ ದೇವರನ್ನೇ. ವಿಶೇಷ ಹೇಳಬೇಕು ಕಿರಣನ್ನ, ನಂದೆಂತೆಲ್ಲ ನೀವು ಹೇಳಿ. ನನ್ನನ್ನು ಮೋಸಗಾತಿ ಮಾಡಿದ್ರಲ್ಲ, ಮತ್ತೆಂತ ಅದು ವಾಯ್ಸು ಕಬ್ಬಿಣದ ಥರ ವಾಯ್ಸಾ? ಥ್ಯಾಂಕ್ ಯು ಟೊಪ್ಪಿ ಅಣ್ಣ. ತೆಪ್ಪು ಗುದ್ದಲಿಕ್ಕೆ ಅದು ನೀವು ಹೋಗಿ ಮಹೇಶ್ ಅಣ್ಣ, ನೀವು ಕಪ್ಪೆ ಹಿಡಿಲಿಕ್ಕೆ ಹೋಗಿ, ಮೀನು ಹಿಡಿಲಿಕ್ಕೆ ಹೋಗಿ. ಥ್ಯಾಂಕ್ ಯು ಟೊಪ್ಪಿ ಅಣ್ಣ. ಊಟಕ್ಕೇನು ಸ್ಪೆಷಲ್ ಅಂತ ಕೇಳ್ತಿದ್ದಾರೆ ಮಹೇಶ್ ಅಣ್ಣ. ನನ್ನ ವಿಡಿಯೋ ನೋಡಿ ಮೋಸಗತ್ತಿ, ನನಗೆ ಹೆಸರು ಬಂತ ಮೋಸಗತ್ತಿ ಅಂತ. ಕಿರಣನ್ನ ಇರಲಿ, ನಿಮ್ದೊಂದು, ನಿಮ್ಗೆ ಯಾಕೆ ಬೇಜಾರು? ಅನ್ನ ಸಾಂಬಾರು ಅಂತ ಹೇಳ್ತಿದ್ದಾರೆ ಟೊಪ್ಪಿ ಅಣ್ಣ. ಟೊಪ್ಪಿ ಅಣ್ಣ ಹೆಸರು ಚಂದ ಉಂಟು ನೋಡಿ, ಟೊಪ್ಪಿ ಅಣ್ಣ. ಕೊಡ್ಬೇಕಾ? ಅದೇ ಕೇಳಿದ್ದು ನಾಗದಿಂದ, ನೀವು ಹೇಳಿಲ್ಲ. ಕೊಟ್ಟೆ ನೋಡಿ, ಕೊಟ್ಟೆ. ಥ್ಯಾಂಕ್ ಯು. ಟೊಪ್ಪೆ ಅಣ್ಣ ಬೇಡ, ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ಕಿರಣಣ್ಣ ಗುಡ್. ಥ್ಯಾಂಕ್ ಯು ಕಿರಣಣ್ಣ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ನೈಸ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಮಹೇಶ್ ಅಣ್ಣ ನಾನು ಹೇಳಿದ್ದಕ್ಕೆ ಹೋದ್ರು ನೋಡಿ, ಬರಲ್ಲ ಅವರು ಇನ್ನು ಲೈವ್ಗೆ ಅಲ್ವಾ ಮಹೇಶ್ ಅಣ್ಣ? ಇನ್ನು ಬರಲ್ಲ ನೀವು. ಸಪೋರ್ಟ್ ಅಂತ ಕಿರಣಣ್ಣ ಥ್ಯಾಂಕ್ ಯು. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ಸ್ಪೆಷಲ್ ಅಂತ ಕೇಳಲಿಲ್ಲ. ಕೊರೋನಾ ಕಬ್ಬಿಣ ಸಾಂಬಾರು ಎಂತ? ಅದೆಂತ ಮಹೇಶ್ ಅಣ್ಣ? ಮಂಜುನಾಥ್ ಅವರೇ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಮಹೇಶ್ ಎಷ್ಟು ಕಪ್ಪೆ ಹಿಡಿದೆ ಅಂತ ಕೇಳಿದೆ, ಏನು ಹೇಳಿಲ್ಲ ನೀವು. ಗುಡ್ ಅಂತ ಕಿರಣಣ್ಣ ಥ್ಯಾಂಕ್ ಯು ವೀರ ಕನ್ನಡಿಗ ಅವರೇ. ಲೈಕ್ ಕೊಡದವರು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. 7 ಲೈಕ್ ಬಂತು, ಇರೋದು 3 ಮಂದಿ, ಉಳಿದವರು ಎಲ್ಲಿ ಹೋದ್ರು ಮಾರ? ಥ್ಯಾಂಕ್ ಯು. ಗಾಯತ್ರಿ ಸಿಸ್ ಹಾಯ್ ಯಾನ್ ಬತ್ತೆ ಬಲೆ ಒಣಸ್ಮಿನಿ ಬತ್ತಾರ ಮೂಲ ಒಣಸಿಜ್ಜಿ ಲೈಕ್ ಕೊರಿಯೆ. ನಾನು 2 ಲೈಕ್ ಕೊಟ್ಟೆ. ಹೌದಾ? ಥ್ಯಾಂಕ್ ಯು ವೀರ ಕನ್ನಡಿಗ ಅವರೇ. ಎಸ್ ಮೇಡಮ್ ಅಂತ ಹೇಳ್ತಿದ್ದಾರೆ ಮಂಜುನಾಥ್ ಅವರು. ಎಷ್ಟು ಊಟ ಮಾಡಿದ್ರಿ? ಕಪ್ಪೆ ಹಿಡಿಯಲೇ ಇಲ್ಲಾಂದ್ರೆ ಎಂತ ಹೇಳುದು? ಹೇಳ್ತಿದ್ದಾರೆ ಮಹೇಶ್ ಅಣ್ಣನಿಗೆ ತಿಂದದ್ದು ಜಾಸ್ತಿ ಆಗಿದೆ. ಮತ್ತೆ ನಾಗವಲ್ಲಿ ಸುಳ್ಳು ಹೇಳಿದ್ದ? ಇಲ್ಲ ಟೊಪ್ಪಿ ಅಣ್ಣ, ಅದು ಅವರಿದ್ದಾರಲ್ಲ ಮಹೇಶ್ ಅಣ್ಣ ಸುಳ್ಳು ಹೇಳುದು. ಇದು ಯಾರು ಬಂದದ್ದು? ಇವರು ಭರತನಾಟ್ಯದವರು ಬಂದರು. ಹಾಯ್ ಪ್ರಕಾಶ್ ಅವರೇ, ಹೇಗಿದ್ದೀರಿ? ಊಟ ಮಾಡಿದ್ರ? ಬೊರ್ಚಿ ಹನ್ ಚಿಕನ್ ತಿನ್ಪುಜ ಅಂದೆ ಉಂಡರೇಕೆಂದಿಲ್ಲ ಒಣಸಾಡಿ ಇರ್ನಾಡ ಆಯ್ ಕಾರ್ಕಳ ಅಂತ ಗಾಯತ್ರಿ ಸಿಸ್ ಎಂಚ ಉಲ್ಲರು ಲೋಡಿಂಗ್ ಒಂದುಂಡು ದಾದೆ ಲೋಡಿಂಗ್ ಒಂದುಂಡು ಇರು ಒಣಸ್ ಮಲ್ತೊಂದುಲ್ಲಾರ ಒಣಸಿತ್ತಂಡ
ಇತ್ತುಂಡಲ್ಲ ಈರೇ ತಿನ್ನುವಾರು ಮನೊಂದುಲ್ಲೇರು ಮಹೇಶಣ್ಣ ಈರ ಮಂಡೆ. ನೂರು ಅವರು ಬಂದರು. ಬನ್ನಿ ಬನ್ನಿ ನೂರು ಅವರೇ, ಹೇಗಿದ್ದೀರಾ? ಊಟ ಮಾಡಿದ್ರಾ? ಸಿಂಟೆಕ್ಸ್ ನಿಮ್ಮ ಅಜ್ಜ. ಸಿಂಟೆಕ್ಸ್
ಇದ್ದೇನೆ ಹೇಳಿ. ಕಾಲ್ ಬಂದಿತ್ತು ಮಾರ ಒಂದು, ಹಾಗೆ. ಎಂತಾಯಿತು? ಥ್ಯಾಂಕ್ ಯು, ಎಷ್ಟೆಲ್ಲ ಮೆಸೇಜ್ ಹಾಕಿದ್ದೀರಾ. ಥ್ಯಾಂಕ್ ಯು. ಬಂದೆ ನೂರವ್ರೆ. ಕೊರೋನಾ ಬಂದಿರುವ ಮಹೇಶ್ ಅಣ್ಣ ಬೇಡ ನೋಡಿ, ಸುಮ್ಮನೆ ಇದ್ರೆ ಸರಿ. ಟೊಪ್ಪಣ್ಣ ನಗ್ತಿದ್ದಾರೆ. ಎಲ್ಲಿ ಹೋದ್ರು? ಇದ್ದೇನೆ ಪ್ರಕಾಶ್ ಅವರು, ಇದ್ದೇನೆ. ಮೆಸೇಜ್ನೇ ನೋಡ್ತಾ ಇಲ್ಲ, ಯಾಕೆ? ನನಗೆ ಕಾಲ್ ಬಂದಿತ್ತು ನೂರವ್ರೆ. ಥ್ಯಾಂಕ್ ಯು ಟೊಪ್ಪಿ ಅಣ್ಣ. ಹಾಯ್ ವೀರ ಅವ್ರೆ ಅಂತ ಪ್ರಕಾಶ್ ಅವರು. ಮಿತ್ತು ಓದು ನನ್ನ ಅವು ಇಪ್ಪಡು ಇವ್ ದಾದು ಪಾಡ್ದಾರು ಪಾಪಿ ಬಾರಿ ಜೋರುಳ್ಳಾರು. ವೀರ ಎಂಕ್ ನೆಡ್ದಿಪ್ಪುವರು. ಸುಮ್ಮನೆ ಇರು ಮಹೇಶ್, ಆಮೇಲೆ ನಾಗವಲ್ಲಿ ಬರ್ತಾರೆ. ನಿಮ್ಮ ಮೆಸೇಜ್ ಹೋದಲ್ಲ ಮಹೇಶ್ ಅಣ್ಣ, ನೀವು ನಂಗೆ ಬೈದಿರ್ತೀರ. ನೀವು ದೊಡ್ಡ ಇದು ರಕ್ಕಸ. ಓದಲೆ ಸಿಂಟ್ಯಾಕ್ಸ್ ಓದು. ಭಾಗ್ಯಶ್ರೀ ಅವರೇ, ಹೈಡಲ್ಲಿ ಇರ್ತೀನಿ, ಚೂರು ಕೆಲಸದಲ್ಲಿದ್ದೀನಿ. ಹೌದಾ? ಚೂರು ಅಂದರೆ ಎಷ್ಟುಂಟು ಪ್ರಕಾಶ್ ಅವರೇ? ಬೇಗ ಕೆಲಸ ಮುಗಿಸಿ ಬನ್ನಿ ಆಯಿತಾ? ಹೈಡಲ್ಲಿ ಜಾಸ್ತಿ ಇರಬಾರ್ದಂತೆ. ಹೇಮಂತ್ ಅವರು ಬಂದರು. ಹಾಯ್ ಹೇಮಂತ್ ಅವರೇ, ಹೇಗಿದ್ದೀರಾ? ಊಟ ಮಾಡಿದ್ರಾ? ಟೀ ಕುಡಿದ್ರಾ? ಥ್ಯಾಂಕ್ ಯು ವೀರ ಕನ್ನಡಿಗ ಅವರೇ. ವಣಸಾಂಡಿ ಇರ್ನಾಡ ದಾದ ಕಜಿಪ್ಪು ಇಚ್ಚಿ ಎಂಕಿನಿ ತಿಂಡಿತ್ತು. ಥ್ಯಾಂಕ್ ಯು ವೀರ ಕನ್ನಡಿಗ ಅವರೇ. ಬಾಯ್ ಅಂತ ಹೇಳ್ತಿದ್ದಾರೆ ಹೇಮಂತ್ ಅವರು. ಬಾಯ್ ಬಾಯ್ ಹೇಮಂತ್. ಅವ್ರದ್ದು 4 ವಾಕ್ಯದಲ್ಲಿ ಉತ್ತರ. ವೀರ ಕನ್ನಡಿಗ ಅವರೇ, ಥ್ಯಾಂಕ್ ಯು. ನೋಡಿ ಟೊಪ್ಪಿ ಅಣ್ಣ ನಿಮಗೆ ಮೆಸೇಜ್ ಹಾಕಿದ್ದಾರೆ. ಮಹೇಶ್ ಅಣ್ಣ ಓದಿ ಆಯ್ತು. ಮಾಡಲ್ಲ ಅಂತ ಹೇಳ್ತಿದ್ದಾರೆ ಟೊಪ್ಪಿ ಅಣ್ಣ. ನೂರವ್ರು ಎಲ್ಲಿ ಹೋದ್ರಿ? ಚೈನೀಸ್ ಭಾಷೆಯಲ್ಲಿ ಅದು ಬೇಕಾ? ಅದು ನಾನು ನಿನ್ನೆ ಎಂತ ಹೇಳಿದ್ದು? ನಾನು ಚೈನೀಸ್ ಭಾಷೆ ಹೇಳಿದ್ದ, ಬೇರೆ ಹೇಳಿದ್ದು ಮಾರೆ. ನಿಮಗೆ ಕಿವಿಗೆ ಕೇಳಿಸಿಲ್ಲ ಪ್ರಕಾಶ್ ಅವರೇ. ಥ್ಯಾಂಕ್ ಯು ವೀರ ಕನ್ನಡಿಗ ಅವರೇ. ಹೌದಾ ಅಂತ ಕೇಳ್ತಿದ್ದಾರೆ ಮಹೇಶ್ ಅಣ್ಣ. ನೆನಪಿಟ್ಕೊಂಡು ಬಂದ್ರಲ್ಲ ನೀವು, ಮರ್ತಿಲ್ಲ. ಒಳ್ಳೆಯವರು ನೀವು. ನಿಮ್ಮದು ಭರತನಾಟ್ಯ ಕ್ಲಾಸ್ ಉಂಟಲ್ಲ, ಅದಕ್ಕೆ ಜನ ಬೇಕಾ ಹೇಳಿ? ಇವರು ಮಹೇಶ್ ಅಣ್ಣ ಬರ್ತಾರೆ ಆಯ್ತಾ ಪ್ರಕಾಶ್ ಅವರು. ಕೃಷ್ಣಣ್ಣ ಎಂತ ಮಾರ, ಎಷ್ಟು ಸರಿ ನಿದ್ದೆ ಮಾಡ್ತೀರಾ ನೀವು? ಎದ್ದೇಳಿ, ಸಾಕು ನಿದ್ದೆ ಮಾಡಿ. ಹೌದು ಮಹೇಶ್, ಲೈವಿಂದ ಯೂಟ್ಯೂಬಿಂದ ದೂರ ಇದ್ದಾಳೆ ನನ್ನ ತಂಗಿ ಅಂತ ಹೇಳ್ತಿದ್ದಾರೆ ಟೊಪ್ಪಿ ಅಣ್ಣ. ಹೌದಾ? ನಮ್ದೆಲ್ಲ ಪರಿಚಯ ಉಂಟು ಅವರಿಗೆ ಅಂತ. ಯಾರಿಗೆ ಮಹೇಶ್ ಅಣ್ಣ? ಯಾರಿಗೆ? ಹೌದಾ? ನನಗೆ ಚೈನೀಸ್ ಭಾಷೆ ಅಂತ ಕೇಳಿಸುತ್ತೆ. ಅದು ನಿನ್ನೆ ನೀವು ನಿದ್ದೆಯಲ್ಲಿದ್ರಲ್ಲ ಪ್ರಕಾಶ್ ಅವರೇ, ಅದಕ್ಕೆ ಹಾಗೆ ಅನಿಸಿತ್ತು. ಇರಗದಾನೆ ಇರೇನ್ ಲಕ್ಕ ಅವರத்துல ಮೆಸೇಜ್ ಬಾರ್ದು. ಭರತನಾಟ್ಯ ಕ್ಲಾಸಿಗೆ ನಾನು ಹಾಗೆಲ್ಲ ಸೇರಿಸಿಲ್ಲ ಯಾರನ್ನು. ಹೌದಾ? ಹಾಗಾದರೆ ನೀವು ಒಬ್ಬರೇ ಕುಣಿಯಿರಿ ಆಯಿತಾ ಪ್ರಕಾಶ್ ಅವರೇ. ಥ್ಯಾಂಕ್ ಯು ಟೊಪ್ಪೆ ಅಣ್ಣ. ಟೊಪ್ಪೆ ಅಣ್ಣ, ಇವರು ಪ್ರಕಾಶ್ ಅವರಿದ್ದಾರಲ್ಲ, ಅವರ ಚಾನಲ್ಗೆ ಒಂದು ಕನೆಕ್ಟ್ ಆಗಿ ಆಯಿತಾ? ಅವರು ಕೂಡ ತುಂಬ ಒಳ್ಳೆಯವರು.
ಹಾಯ್ ಮಹೇಶ್ ಅವರೇ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಅವರು ಕೂಡ ಲೈವ್ ಮಾಡ್ತಾರೆ. ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಟೊಪ್ಪಿ ಅಣ್ಣ. ಮಹೇಶ್ ಅಣ್ಣ ಎಲ್ಲಿ ಹೋದ್ರು ಮಾರೆ? ಅವರು ಬೆಚ್ಚದಲ್ಲಿ ಹೋಗಿ ಚಪ್ಪೆ ನೀರು ಹಾಕ್ಕೊಂಡು ಬರ್ತಾರೆ. ಸೂಪರ್ ಸೂಪರ್ ಅಂತ ಕೃಷ್ಣ ಅಣ್ಣ ಥ್ಯಾಂಕ್ ಯು. ಕನ್ನಡಿಗ ಅವರೇ ಥ್ಯಾಂಕ್ ಯು. ಮೆಸೇಜ್ ಹಾಕಿ ಮಾರ, ಇದು ಸಪೋರ್ಟ್ ಮೆಸೇಜ್ ಹೋಗ್ತಾ ಉಂಟು ಮಾರ ರೈಲು ಹೋದಾಗೆ. ಎಲ್ಲಿರುವೆ ಕೃಷ್ಣ? ಕಪ್ಪೆ ಫ್ರೈ, ಕಪ್ಪೆ ಅಂತ ಕಬಾಬ್ ಮಾಡಿ ಹೋಗಿರ್ಬೇಕು. ಹೌದು. ಈಗ ನಮಸ್ತೆ ಟೊಪ್ಪಿ ಅಣ್ಣ ಅಂತೆ. ಅಯ್ಯೋ ದೇವ್ರೆ, ನೋಡಿ ವೀರ ಕನ್ನಡಿಗ ಅವರೇ ನೋಡಿ, ನಮಸ್ತೆ ಟೊಪ್ಪಿ ಅಣ್ಣ ಅಂತ ಹೇಳ್ತಿದ್ದಾರೆ ನಿಮಗೆ. ಯೂಟ್ಯೂಬ್ ಮತ್ತು ಮದುವೆ ಒಂದೇ ಥರ ಸಿಕ್ಕಿ ಅಣ್ಣ, ಎರಡು ಇಟ್ಕೊಂಡ್ರು ಟೆನ್ಷನ್ ಅಂತ ಗೊತ್ತಿದ್ರು ಅಕೌಂಟ್ ಓಪನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ನಮಸ್ತೆ ಪ್ರಕಾಶ್ ಅವರಂತ ಮಹೇಶ್ ಅಣ್ಣ. ಯಾನ್ ಎಡ್ಡೆ ಜನತ ಅಂದಿ ಈರ್ನಾಥ ಎಡ್ಡೆ ಜನ ಏರ್ಲ ಇಜ್ಜಿ ಮಾರ ಈ ದೇಶುಡು. ವೀರ ಕನ್ನಡಿಗರು ನಗ್ತಾ ಇದ್ದಾರೆ. ಇಲ್ಲಿ ನೋಡಿ ಬಂದ್ರು ನಮ್ಮ ರವೀಂದ್ರಣ್ಣ. ಬನ್ನಿ ಬನ್ನಿ ರವೀಂದ್ರಣ್ಣ. ನೀವೆಂತ ನಿದ್ದೆ ಮಾಡಿ ಬಂದದ್ದ? ಕಾರ್ಕಳನ್ನ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರವೀಂದ್ರಣ್ಣ ಹಾಯ್ ಅಂತ ಮಹೇಶ್ ಅಣ್ಣ ಹೇಳ್ತಿದ್ದಾರೆ. ಒಣಸಾಂಡು ನಿನ್ನಾಂಡ ಇಜ್ಜೆ ಒಣಸ್ ಮಲ್ದಿಜ್ಜೆ ರವೀಂದ್ರಣ್ಣ. ಯಾನು ಅಪ್ಪ ತಿಂಡೆ ನಿದ್ರೆನ ಹಾಗೇನು ನಂದು ಬೊಕ ಒಣಸದು ಜತ್ತು ಬರ್ಪುನ ತನಗಿಲ್ಲ ಉಂಡ ರವೀಂದ್ರಣ್ಣ ಅಂತ ಮಹೇಶ್ ಅಣ್ಣ. ಬರೀ ಅಣ್ಣ ಟೊಪ್ಪಿ ಬೇಡ ಅಂತ ಹೇಳ್ತಿದ್ದಾರೆ. ಟೊಪ್ಪಿ ಬೇಕಾ ಟೊಪ್ಪಿ? ಇದ್ಯಾರು ಶಶಿಧರ್ ಅವರು. ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಒಣಸಾಂಡು ಈರ್ನಾಡಕ್ಕೆ ಏನೊಂದಿಲ್ಲ ರವೀಂದ್ರಣ್ಣೆ ಅಪ್ಪನ ಅಂದು ಈರ್ದಾದ ಮಕ್ಕರತ್ತಿ ಇತ್ತಿನ ವಿಷಯ ಬನ್ನಿ ಒಬ್ಬೋಪನಂದುಲ್ಲೇರು ಮಹೇಶ್ ಅಣ್ಣೆ. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ಅಯ್ಯೋ ಆಯ್ತು ವೀರ ಅವರಂತ ಪ್ರಕಾಶ್. ರವೀಂದ್ರಣ್ಣ ನಗ್ತಾ ಇದ್ದಾರೆ. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ಪ್ರಕಾಶ್ ಅವರೇ ಮತ್ತೆ ವಿಶೇಷ? ರವೀಂದ್ರಣ್ಣ ವಿಶೇಷ ಎಷ್ಟು ಊಟ ಮಾಡಿದ್ರಿ ನೀವೆಲ್ಲ? ಎಷ್ಟು ಸಲ ಊಟ ಮಾಡಿದ್ರಿ? ಥ್ಯಾಂಕ್ ಯು ವೀರ ಕನ್ನಡಿಗ ಅವರೇ. ಸ್ವಾತ್ಯಕ್ಕ ಲೈವ್ ಅಪ್ಪುಡೆ ಗೊತ್ತುಜ್ಜಿ. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ನಾನು ಹೆಸರು ನೋಡಿಲ್ಲ ಭಾಗ್ಯಶ್ರೀ ಅವರೇ. ನೀವು ಮಾತನಾಡೋದು ಕೇಳಿ ಕಮೆಂಟ್ ಆಗ್ತಾ ಇದ್ದೀನಿ. ಹೌದಾ? ಒಳ್ಳೆ ವಿಷಯ ಪ್ರಕಾಶ್ ಅವರೇ. ವಿಶೇಷ ಪನೋಡು ಪೂರ. ಹ್ಯಾಪಿ ಬರ್ತ್ಡೇ ರವೀಂದ್ರ ಅಣ್ಣ. ವಿಶ್ ಯು ಹ್ಯಾಪಿ ಬರ್ತ್ಡೇ ರವೀಂದ್ರ ಅಣ್ಣ. ಪ್ರಕಾಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ರವೀಂದ್ರ ಅವರೇ, ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ನೀವು ಅಲ್ಲಿ ಚೇಂಜ್ ಮಾಡುವ ತನಕ ನಿಮಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೇನೆ ಇವತ್ತು. ಅಯ್ಯೋ ಬರ್ತ್ಡೇ ಹತ್ತಿಗೆ ಅವಿಜ್ಜಿ ಆನ್ ಚೇಂಜ್ ಮಲ್ಪುಚ್ಚಿ ಈರವ್ಳು ಚೇಂಜ್ ಮಲ್ಪೋಡ ಹಿಡಿದೋಕೆ ಅನ್ ನಿಮ್ಮಾಗೆ ಅವರ ಬಂಜಿ ಎಂತ ಸಿಂಟ್ಯಾಕ್ಸ್ ಅಂತ ಕೇಳ್ತಿದ್ದಾರೆ ಮಹೇಶನ್. ಅದು ನೀವು ನಿಮ್ಮ ಹೊಟ್ಟೆ ಡುಮ್ಮ ಹೊಟ್ಟೆ ಡೊಳ್ಳು ಹೊಟ್ಟೆ
ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ರವೀಂದ್ರಣ್ಣನ ಆಗ್ತಾ ಇದ್ದಾರೆ. ಹೌದು, ಇವತ್ತು ರವೀಂದ್ರಣ್ಣನ ಬರ್ತ್ಡೇ. ವಿಶ್ ಮಾಡಿ ಆಯ್ತಾ, ಎಲ್ಲರೂ ವಿಶ್ ಮಾಡಿ. ಪೋಸ್ಟ್ ಏನಾದರೂ ಹಾಕ್ಬೇಕಾ ರವೀಂದ್ರಣ್ಣ, ಹುಟ್ಟುಹಬ್ಬದ ಶುಭಾಶಯಗಳು ಅಂತ? ಅಯ್ಯೋ ದೇವರೇ ಅಂತ ಹೇಳ್ತಿದ್ದಾರೆ. ಮತ್ತೆ ನೀವು ಯಾಕೆ ಚೇಂಜ್ ಮಾಡಿಲ್ಲ? ಮೊದಲು ಚೇಂಜ್ ಮಾಡಿ. ನಾನಲ್ಲಿ ವಿಶ್ ಮಾಡಿದ್ದು ವೇಸ್ಟ್ ಆಗಿಲ್ವಾ? ನಾಗವಲ್ಲಿ ಲೈವ್ಗೆ ಬಂದವರಿಗೆ ಬಿರಿಯಾನಿ ಇದೆ ಅಲ್ವಾ? ಇದೆ ಇದೆ ವೀರ ಕನ್ನಡಿಗವರೇ, ಸಂಜೆ ಕೊಡುವ. 2 ಸಲ ಬರ್ತಡೇ ಮಲ್ಲೇಜ್ 2 ಸಾರಿ ಹುಟ್ಟಿಯರಿಂದ ಅರ್ಥ. 2 ಸಲ ಹುಟ್ಟಿದ್ದೀರಂತ ಅರ್ಥ ರವೀಂದ್ರಣ್ಣ. ಎಲ್ಲಿ ಹೋದ್ರು ಇವರು ಕೃಷ್ಣ ಅಣ್ಣ? ಮತ್ತೆ ಬೈತಾರೆ, ನನ್ನನ್ನು ಕರಿಬೇಡಿ ಕರಿಬೇಡಿ. 100 ಅವರು ಓಡಿ ಹೋದ್ರು. ಮಹೇಶ್ ಮೋಸ ಮಾಡಿದಂಗೆ ಮಾಡಬಾರ್ದು. ಅದು ಮಹೇಶ್ ಅಣ್ಣ ಹಾಗೇನಲ್ವಾ, ಮೋಸ ಮಾಡ್ತಾನೆ ಇರ್ತಾರೆ. ವೀರ ಕನ್ನಡಿಗವ್ರಿಗೆ ಬಿರಿಯಾನಿ ಕೊಟ್ಟರು, ಈ ಸಿಂಟೆಕ್ಸ್ ಕೊಡ್ಬೇಕಲ್ಲ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ರವೀಂದ್ರಣ್ಣನಾಗ್ತಾ ಇದ್ದಾರೆ. ಕೃಷ್ಣ ಅವರೇ ಮಧ್ಯಾಹ್ನ ದಾದಾ ವಣಸ್ ಮಾಡ್ತಾರೆ. ಆರು ಓಲ್ಬೋಯಿರಿ ಅರೆನ್ನಾನೆ ಇರು ಗೂಗಲ್ ನಾಡು. ನನಗೆ ಸಮೋಸ ಬೇಕು. ಹೌದಾ, ನೀವು ಈಗ ನಾನು ಎಲ್ಲಿಂದ ನಿಮಗೆ ಸಮೋಸ ಕೊಡು? ನೀವು ಬಿರಿಯಾನಿ ತಿಂದು ಬನ್ನಿ ಹೋಟೆಲಲ್ಲಿ, ಆಯಿತಾ? ಆಶ್ವಾಸನೆ ಮಾತ್ರ, ನೋ ಬಿರಿಯಾನಿ ಅಂತ. ಅದು ನೀವು ಕೊಟ್ಟಿದ್ದೀರಾ ಮಹೇಶಣ್ಣ? ಮೊದಲು ಅದು ಹೇಳಿ, ಮತ್ತೆ ನನ್ನನ್ನು ದೂರಿ. ನೀವೆಷ್ಟು ಜನರಿಗೆ ಬಿರಿಯಾನಿ ಕೊಟ್ಟಿದ್ದೀರಿ ನಿಮ್ಮ ಲೈವಲ್ಲಿ? ಎಲ್ಲರೂ ಓಡಿ ಹೋದ್ರ? ಬನ್ನಿ ಜನರೇ, ಎಲ್ಲಿ ಹೋದ್ರು? ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಹ್ಯಾಪಿ ಬರ್ತ್ಡೇ ರವೀಂದ್ರಣ್ಣ ಅಂತ ನೆರ್ಪೇರ ಅಂದಿಂಗ್. ಬನ್ನಿ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಮಹೇಶ್ ಅಣ್ಣ. ಇರಗ ದಾದ ಗೊತ್ತುಂಡು ಬಕ್ಕ ಎಂಕ್ ಬೊಡ್ಚಿ ಪಂಪು ಜಿರುಡ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ರವೀಂದ್ರಣ್ಣ. ಮಹೇಶ್ ಅಣ್ಣ ಹ್ಯಾಪಿ ಬರ್ತ್ಡೇ. ಆಮೇಲೆ ಯಾರಿದ್ದಾರೆ? ವೀರ ಕನ್ನಡಿಗ ಅವರೇ ಹ್ಯಾಪಿ ಬರ್ತ್ಡೇ. ಕೃಷ್ಣಣ್ಣ ಸಾರಿ ಕೃಷ್ಣಣ್ಣ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಪ್ರಕಾಶ್ ಅವರೇ ಹ್ಯಾಪಿ ಬರ್ತ್ಡೇ. ಹೇಗಿದ್ದೀರಾ ರವೀಂದ್ರ ಅವರೇ ಅಂತ ಕೇಳ್ತಿದ್ರೆ ಪ್ರಕಾಶ್ ಅವರು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತಾರ ಅಣ್ಣ. ಥ್ಯಾಂಕ್ ಯು ವೀರ ಕನ್ನಡಿಗ ಅವರೇ. ಯಾನು ಹುಷಾರಿಲ್ಲ ಇರೇಂಚೊಲ್ಲಾರ. ರವೀಂದ್ರ ಅಣ್ಣ ಆರ್ನ ಭರತನಾಟ್ಯದ ವಿಡಿಯೋ ಉಂಡು ತುಲೇವೆ ಮೇರ್ನ ಪ್ರಕಾಶ್ನ ತುಲೆ ಅರೆ ಶೋಕ್ ಭರತನಾಟ್ಯ ಮಲ್ದಿರಿ ಇರೇಮಿನಿ ಕ್ಲಾಸ್ ಬೋರ್ಡ್ ಅಂಡ ದೆತ್ತದ. ಥ್ಯಾಂಕ್ ಯು ವೀರ ಕನ್ನಡ. ಚಿಪ್ಸು ಒಯ್ತು ಗೆತ್ತೊಂದು ತಿನ್ನರ ಗೊತ್ತುಂಡು ಬನ್ನದಿಲ್ಲ ಮಹೇಶ್ ಅಣ್ಣೆ. ಸೂಪರ್ ಹೇಳ್ತಿದ್ದಾರೆ. ರವೀಂದ್ರ ಬ್ರದರ್ ಹ್ಯಾಪಿ ವ್ಯಾಲೆಂಟೈನ್. ಅಯ್ಯೋ ಕಿರಣಣ್ಣ ಅಂದು ಓಕೆ ಬನ್ನದಿಲ್ಲ ರವೀಂದ್ರಣ್ಣೆ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಅವಳ ಜೋಕುಲ್ನ ಕಾಯ್ದು ಬನ್ನದಿಲ್ಲ ಮಹೇಶ್ ಅಣ್ಣೆ. ಥ್ಯಾಂಕ್ ಯು ವೀರ ಕನ್ನಡಿಗ ಅವರೇ. ಭಾಗ್ಯಶ್ರೀ ಎಂಕ ಪದ್ಯ ಬೋಡು ಪನ್ನೆ ಐಕ ಬುಲಿ ಪರಂಡ ಬುಲಿ ಪೊಚ್ಚವೇ ರೇಕ ಪದ್ಯ ಅದ ಪಂಪ. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ಪ್ರಕಾಶ್ ಸರ್ ಹ್ಯಾಪಿ ವ್ಯಾಲೆಂಟೈನ್ ಡೇ ಅಂತ ಹೇಳ್ತಿದ್ದಾರೆ. ಹಾಡು ಪೋಂಡು ಲಗಾಡ್ದೆತ್ತಾರೆ. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು.
ಹ್ಯಾಪಿ ಚಿಲ್ಡ್ರನ್ಸ್ ಡೇ ಕಿರಣ್ ಅಣ್ಣ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಯಾನು ಮೇರೆ ಪ್ರಕಾಶ್ ಅದೇ ಪ್ರಕಾಶ್ ಅಣ್ಣಗೆ ತುಲೆ ಲೆಪ್ಪು ನೀರೇನು ಕೃಷ್ಣಣ್ಣ ಲೆಪ್ಪುನು ಪ್ರಕಾಶ್ ಇರೇನು ಮುದ್ದು ಸಿಸ್ಟರ್ ಹ್ಯಾಪಿ ಸೋಮವಾರ ಡೇ. ಥ್ಯಾಂಕ್ ಯು ಕಿರಣ್ ಅಣ್ಣ. అలా ఇత్తదలే రాఘవ ఎక్కడైనా బన్నీ ಕರ್ಬ ವಾಯ್ಸ್ ಬಂಡರ ಒಂತಲೇರ್ನ ಲೈವ್ ಉಂಡತ್ತ ತೂವನು. ಕಿರಣ್ ಅವರೇ ಹಾಯ್ ಅಂತ ಪ್ರಕಾಶ್ ಅವರು. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ಯಾರು ನಿಮಗೆ ಬೈಯೋದು? ನೀವೇ ಬೈದತ್ತು. ನಿಮ್ಮ ಲೈವ್ ಉಂಟಲ್ಲ ಅಲ್ಲಿ ನೋಡ್ಕೊಳ್ತೇನೆ ಆಯ್ತಾ. ಮೂರು ಸಾರಿ ಕ್ವಶನ್ ಹಾಕಿದ್ದಾರೆ. ಯಾರು ನಿಮಗೆ ಬೈಯೋದು? ನೀವೇ. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ಮಹೇಶಣ್ಣ ಇವರು ಪ್ರಕಾಶ್ ಇದ್ದಾರಲ್ಲ ಅವರು ಕಾರ್ಕಳದವರೇ ಆಯ್ತಾ. ಅವರು ಕೂಡ ಲೈವ್ ಮಾಡ್ತಾರೆ. ಅವರ ಲೈವ್ಗೆ ಕೂಡ ಹೋಗಿ ಸಪೋರ್ಟ್ ಮಾಡಿ. ಅವ್ರು ಮತ್ತೆ ನಿಮ್ಮ ಲೈವ್ಗೆ ಬರ್ತಾರೆ. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ಕರ್ಬ ವಾಯ್ಸ ಏರವು ನಿಜ ಪನ್ನೆ ಮೇರ್ ಪನ್ನಿ ಮಹೇಶಣ್ಣ ಎಲ್ಲ ಇರತ್ತೆ. ಮಹೇಶಣ್ಣ ಪನ್ನಿ ಅಂಚ ಯಾನ ಆರ್ನ ಲೈವ್ಗೂ ನನ್ನ ಕಾರ್ದೀಪುಜಿ ಸೂಪರ್ ಅಂತ ರವೀಂದ್ರಣ್ಣ. ಯಾರು ನಿಮಗೆ ಬೈಯೋದಂತ ಮಹೇಶಣ್ಣ ಅಂದ. ಕೃಷ್ಣಣ್ಣ ಈರು ಉಲ್ಲರ್ ಗೊತ್ತಾಂಡಿ ಈರು ಒಲ್ಲ ಏನನ್ ಗುರ್ತು ಪೋತು ಜರ್ಬನೊಂದಲ್ಲ ಪ್ರಕಾಶ್. ಯಾರು ನಿಮಗೆ ಬೈಯೋದು? ನೀವೇ ಮಹೇಶಣ್ಣ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ ಎಂತ ಸ್ಪೆಷಲ್ ಇತ್ತು? ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ವೀರ ಕನ್ನಡಿಗ ಅವರು ಬಿರಿಯಾನಿ ತಿಂದು ಬಂದದ್ದಂತ. ಮಹೇಶಣ್ಣ ನಿಮ್ಮ ಮಂಡೆ ಕೊಡ್ತೇನೆ, ಇದು ಒಂದೇ ಮೆಸೇಜ್ ಹಾಕ್ಬೇಡಿ. ಥ್ಯಾಂಕ್ ಯು ವೀರ ಕನ್ನಡಿಗ ಅವರೇ. ಕಾರ್ದಿ వచ్చి పొద్దు సపోర్ట్ ಮಾಡ್ಲೆ ಪಾಪನ ಏರು ಮಹೇಶನ್ನೇ ಪಾಪನ ದೇವರೇನೆ ಅವು ಈರೇ ಬನ್ನೋಡು ಪಾಪ ಎಂದು ಕಿರಣನ್. ರವೀಂದ್ರಣ್ಣ ಎಲ್ಲಿ ಹೋದ್ರು ಮಾರು? ಓ ರವೀಂದ್ರಣ್ಣ ಮಾತಾಡಿ. ಕಿರಣ್ ಅವರೇ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ಅರೆಗೆ ಎಂಚ ಗೊತ್ತಾಯಿ ನೀರ್ನ ವಾಯ್ಸ್ ಕರ್ಬ ವಾಯ್ಸ್ ಎಂದು ಕೇಳಲ್ಲ ಎರಡನ್ನು. ಯಾರೆಲ್ಲ ಇದ್ದೀರಾ ಬನ್ನಿ, ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಚಾನಲ್ ಸಬ್ ಮಾಡ್ಕೊಳ್ಳಿ, ನನ್ನ ಲೈವ್ ನೋಡಿ. ಥ್ಯಾಂಕ್ ಯು ವೀರ ಕನ್ನಡಿಗ ಅವರೇ. ನೋಡಿ ಪ್ರಕಾಶ್ ಅವರೇ, ನಿಮಗೆ ಕಿರಣ್ ಅನ್ನ ಮೆಸೇಜ್ ಹಾಕಿದ್ದಾರೆ, ಓದಿ ಆಯ್ತಾ?
ಒಂದು ಸಾಂಗ್ ಆಡಿ ನಾಗವಲ್ಲಿ. ರಾರಾ ರಾರಾ ಸರಸ ಕುಬ್ಬಾರ ಅದೇನಾ? ನಾಗವಲ್ಲಿಗೆ ಅಂತೆ, ನಾಗವಲ್ಲಿ ಅವತಾರವನ್ನು ಎತ್ತಬೇಕಾಗ್ತದೆ ಈಗ. ಮೋಸಗಾತಿ. ಆಹಾ, ಆಹಾ. ಎಷ್ಟು ಚಂದ ಹೇಳ್ತಿದ್ದೀರಾ ಮೋಸಗಾತಿ ಅಂತ. ಥ್ಯಾಂಕ್ ಯು ಕಿರಣಣ್ಣ, ನಿಮ್ಮ ಅಭಿಮಾನಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಮೋಸಗಾತಿ, ಮೋಸಗಾತಿ. ವೆಲ್ಕಮ್ ಅಂತ ಹೇಳ್ತಿದ್ದಾರೆ. ಎಂತ ಹೇಳಿದ್ರಿ? ನನ್ನ ತಂಗಿ ಲೈವಲ್ಲಿ ಎಷ್ಟು ಸರಿ ಕೇಳ್ತಿದ್ದೆ ಸಾಂಗ್ ಆಡಿ ಅಕ್ಕ ಅಂತ. ಹೌದಲ್ವಾ? ನಾನು ಹಾಡ್ತೇನೆ ಆಯಿತಾ, ಮತ್ತೆ ಹಾಡ್ತೇನೆ. ವೀರ ಕನ್ನಡಿಗ, ನಾನು ಆಗ ಟೊಪ್ಪಿ ಅಂದಿದ್ದು ನಿಮ್ಮ ನೋಡದೆ ಭಾಗ್ಯಶ್ರೀ ವಾಯ್ಸ್ ಕೇಳಿ ಕ್ಷಮಿಸಿ ಆಯಿತಾ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಸೂಪರ್ ಅಂತ ಹೇಳ್ತಿದ್ದಾರೆ ಕೇಶವಣ್ಣ. ಹಾಯ್ ಕೇಶವಣ್ಣ, ಎಂಚೊಲ್ಲರ್ ಒಣಸಾಂಡೆ ಎಲ್ಲ ನಿಮ್ಮದು ಆಶೀರ್ವಾದ. ಮೋಸಗಾರ ಕಿರಣಣ್ಣ, ಅಯ್ಯೋ ಕಿರಣಣ್ಣ ನಿಮ್ಮ ಮಂಡೆ. ಕೆ ಅಣ್ಣ ಸುಮ್ಮನೆ ರೀ, ಹಾಡು ಬೇಡ ಮಣ್ಣು ಬೇಡ, ಸುಮ್ಮನೆ ಆಸ್ಪತ್ರೆಗೆ ಯಾಕೆ ಹೋಗ್ತೀರಾ? ಹಾಡಲ್ಲ ಹಾಡಲ್ಲ ಆಯ್ತಾ, ಹೋಗಿ ನಿಮ್ಮ ತಲೆ. ಇನ್ನೊಮ್ಮೆ ಹಾಡು ಕೇಳಿ ಯಾರಾದ್ರೂ ಆಯ್ತಾ, ನಿಮ್ಮ ಮಂಡೆ ಕೊಡ್ತೇನೆ. ಇಜ್ಜಿ ಮುದ್ದು ಅಕ್ಕ ಪನ್ನೊಂದಲ್ಲಿರ. ಥ್ಯಾಂಕ್ ಯು. ಹಾಯ್ ಕಾರ್ಕಳ ಬ್ರೋ ಅಂತ ಹೇಳ್ತಿದ್ದಾರೆ ಕೇಶವಣ್ಣ. ನನ್ನನ್ನು ಯಾರು ಹಾಡ್ಲಿಕ್ಕೆ ಹೇಳ್ಬೇಡಿ ಆಯ್ತಾ, ನಮ್ಮ ದುಡ್ಡು ಎಂತ. ಥ್ಯಾಂಕ್ ಯು ವೀರ ಕನ್ನಡಿಗ ಅವರೇ. ನಮಸ್ತೆ ಅಶು ಅವರೇ. ಅಶು ಅಲ್ಲ, ಅದು ಕೇಶವಣ್ಣ. ಕೇಶವಣ್ಣ ಕೇಶವಣ್ಣ. ಒಂದು ಹಾಡು ಹಾಡಿ ನಿಮ್ಮ. ಬೇಡ ಪ್ರಕಾಶ್ ಅವರೇ, ನಂದು ವಾಯ್ಸ್ ಒಳ್ಳೇದಿಲ್ಲ ಆಯ್ತಾ. ಇವರು ಮಹೇಶ್ ಅಣ್ಣ ಹೇಳಿದ್ರಲ್ಲ, ನಾಗವಲ್ಲಿ ನಾಗವಲ್ಲಿ ಸಾಂಗ್ ಆಡಿ. ಹಾಡಲ್ಲ. ರವೀಂದ್ರಣ್ಣೆ ಓಲ್ಲೇರು ಪಂಡ ಸ್ವಾತ್ಯಕ್ಕನ್ ಲೈವ್ ಉಳ್ಳೇರು. ಸ್ವಾತ್ಯಕ್ಕನ್ ಲೈವ್ ಒಂದುಂಟು ಅಂಚಾರ ಅಲ್ಪೊಲ್ಲೆ. ಥ್ಯಾಂಕ್ ಯು ವೀರ ಕನ್ನಡಿಗ ಅವರೇ. ನನ್ನ ಹೃದಯ ನನ್ನ ಹೃದಯ ಟೋವಿ ಟೋವಿ ಎಲ್ಲ ಚೆನ್ನ. ತುಕ್ಕಿ ಹಿಡಿದ ಬಾಗಿಲ ಸೌಂಡ್ ಕೇಳಿದ್ದೀರಾ ಅಂತ ಮಹೇಶ್ ಅಣ್ಣ. ಹೇಳಿ ಹೇಳಿ, ಎಂತೆಲ್ಲ ಉಂಟು ಹೇಳಿ ಮಹೇಶ್ ಅಣ್ಣ. ಇದ್ಯಾರು? ಇಟ್ಸ್ ಹಾಯ್ ಹಾಯ್, ಹೇಗಿದ್ದೀರಾ? ಈರಿಯ ನನ್ನ ಜಪ್ಪರಗೊಡು ಇರ್ ಜಪ್ಲಿ ಉಪಲೆ ಕೃಷ್ಣಣ್ಣ ಜಪ್ಲಿ ರೀ ಇರೇನೇ ಲಕ್ಕ ಯಾರು. ಥ್ಯಾಂಕ್ ಯು ವೀರ ಕನ್ನಡಿಗ ಅವರೇ. ನೋಡಿ ಮಹೇಶ್ ಅಣ್ಣ ಏನೆಲ್ಲ ಹೇಳ್ತಾರಂತ.
ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಸುಮ್ಮನೆ ಇರು ಮಹೇಶ, ಆಮೇಲೆ ನಾಗವಲ್ಲಿ ಆಚೆ ಬಂದರೆ ನಿಮ್ಮ ತಲೆ ನಗ್ತಾ ಇದ್ದಾರೆ. ಮಹೇಶ್ ಅಣ್ಣ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಕೃಷ್ಣ ಅಣ್ಣ ನಾಗವಲ್ಲಿ ಯಾರು? ನಾಗವಲ್ಲಿ ಅವರ ಅಜ್ಜ, ವೀರ ಕನ್ನಡಿಗ ಅವರ ಅಜ್ಜ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಕಿರಣ್ ಅಣ್ಣ ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ. ಪ್ರಕಾಶ್ ಅವರಿಗೆ ನನಗೆ 2 ಕೊಡ್ತಾರಂತ ಅಲ್ವಾ ಪ್ರಕಾಶ್ ಅವರೇ? ಮುದ್ದು ಚಿಪ್ಸ್ ತಿನ್ನುವ ಟೈಮ್ ಆಯಿತು. ಹೌದು ಮಾರ್ರೆ, ಚಿಪ್ಸ್ ತಂದಿದ್ದೇನೆ ಗೊತ್ತಾ? ಚಿಪ್ಸ್ ತಂದಿದ್ದೇನೆ. ಪ್ರಕಾಶ್ ಅಣ್ಣ ಉಂಡರಕ್ಕೆ ನಂದಿಲ್ಲ. ಕೃಷ್ಣಣ್ಣ ವೀರ ಕನ್ನಡಿಗ ಅವರ ಅಜ್ಜ ಅಲ್ಲ, ಅಜ್ಜಿ. ಹೌದಾ? ಓಹೋ, ಅಜ್ಜಿ. ಥ್ಯಾಂಕ್ ಯು. ಯಾರದು? ಕಿರಣಣ್ಣ ನೈಸ್ ಅಂತ ಹೇಳ್ತಿದ್ದಾರೆ. ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ಮಹೇಶ್ ಅಣ್ಣ ಗುರಿ ಅಂತ ಹೇಳಿ, ಗುರಿ ಇದ್ರದ್ದು ತೆಂಗಿನ ಮರದ್ದು. ಈರುಂಡರ ಕೃಷ್ಣಣ್ಣ ಅಂತ ಪ್ರಕಾಶ್ ಅವರು ಲೈವಲ್ಲಿ ತುಳು ಮಾತಾಡಲ್ಲ, ಕನ್ನಡ ಮಾತ್ರ ಮಾತಾಡೋದು. ಯಾಕೆ? ವೀರ ಕನ್ನಡಿಗ ಅವರೇ ಥ್ಯಾಂಕ್ ಯು. ಕೃಷ್ಣಣ್ಣ ಥ್ಯಾಂಕ್ ಯು. ಕೃಷ್ಣಣ್ಣ ಜಪ್ಪುಜಾರೇರು ಥ್ಯಾಂಕ್ ಯು. ವೀರ ಕನ್ನಡಿಗ ಅವರೇ ಒಕ್ಕ ವಿಶೇಷ ಮೋಸಗಾರ್ತಿ ಮುಂತು ವಿಶೇಷ ದಾಲಜ್ಜಿ ಬರ್ಸ ಬರೋಡಿತ್ತೆ ಜೋರು ಅವರ ಬರ್ಸ ಬೈದಂಡ ಯಾದಿಂದ ಆತು. ಎನ್ನಾಡು ಪ್ರಕಾಶ್ ಅಣ್ಣ ಅಂತ ಕೃಷ್ಣ ಅಣ್ಣ. ವೀರ ಕನ್ನಡಿಗ ಅವರು ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈರು ಪೋನಾಗ ಬರ್ಸ ಬರಡಿಯ ಓ ದೇವರೇ ಹಂಗೆ ಕೊಡಕಂದು ಜಿ ಇರನ್ನು ತೂಲೇರೇನು. ಥ್ಯಾಂಕ್ ಯು ವೀರ ಕನ್ನಡಿಗ ಅವರು. ಈರುಂಡರ ಯಾನು ಒಂದು ತಿಂಡಿ ಅಪ್ಪ ತಿಂಡಿ ಅಪ್ಪ. ಲೈಕ್ ಕೊಡದವ್ರು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಡೈಲಿ ಬರಡೆ ಡೈಲಿ ಬರಡವೆ ಇನಿ ಒಂಜಿ ಬುಡ್ದು ಬೊಕ್ಕೇಪಲ ಬರಡ ಯಾನ್ ಕೊರ್ಪೆ ಕೊಡೆ ಈ ರಲ್ತು ಬನ್ನಾಗೆ ಯಾನ್ ಒಂಜಿ ಲೆಕ್ಕ ಆಪವೆ ಕೃಷ್ಣಣ್ಣ. ಹೌದಾ? ಓಕೆ ಬಾಯ್ ವೀರ ಕನ್ನಡಿಗ ಅವರೇ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ. ಎಬೋ ರಾಮ ಪೊಪ್ಪನ್ ತಿಂಡ್ರ ಪೊಪ್ಪ ಇಜ್ಜೇರಿಯೇ ಕಿರಣಣ್ಣ ಬರ್ಪೆ ಪಿದಣ್ಣ ಪ್ರಕಾಶ್ ಇರ್ಲ ಇರೇ ಸಾಂಗ್ ಬುರ್ಚ ಮೇರೆ ಮಹೇಶಣ್ಣೆ ಪೋದೈ ಬೊಕ್ಕ ಬನ್ಪವೆ ಸಾಂಗ್. ಭಾರತಕ್ಕನ ಮನೆಯಲ್ಲಿ ಬಾಳೆ ಎಲೆ ಕೊಯ್ಲಿಕ್ಕೆ ಉಂಟು, ಬೇಗ ಹೋಗಿ
ಹೌದಾ, ಹೋಗುವ. ಬಾಯ್ ನಾಗವಲ್ಲಿ ಅಂತ ಹೇಳ್ತಿದ್ದಾರೆ ವೀರ ಕನ್ನಡಿಗ ಅವರು. ಬಾಯ್ ಬಾಯ್. ಬಾಯ್ ಮಹೇಶ್ ಅಂತ ಹೇಳ್ತಿದ್ದಾರೆ ವೀರ ಕನ್ನಡಿಗ ಅವರು. ಮೆಲ್ಲ ಹೋಗಿ ಆಯ್ತಾ, ಮಳೆ ಬರುತ್ತೆ, ಜಾರುತ್ತೆ, ನಿಧಾನವ ಚಲಿಸಿ. ಬಾಯ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಸಪೋರ್ಟ್ ಸಪೋರ್ಟ್ ಅಂತ ಕಿರಣ್ ಅಣ್ಣ. ಕಿರಣಣ್ಣ ಥ್ಯಾಂಕ್ ಯು. ಹೊಸ ಪುದರ್ತಿ ದಾದೆ ಕೃಷ್ಣಣ್ಣ ಹೊಸ ಪುದಾರೆ ಇರ್ ನಾನು ಐಟೆಪುರಲ್ಲೇ ಪೋಚಿರೇನು ದೀಪು ಜಿದ್ರಿ. ಗುಡ್ ಗುಡ್ ಅಂತ ಕೃಷ್ಣಣ್ಣ ಥ್ಯಾಂಕ್ ಯು. ಮೋಸಗಾತಿ ಮುದ್ದು ವೆಲ್ಕಮ್ ಅಂತ ಹೇಳ್ತಿದ್ದಾರೆ ಕಿರಣ್. ಎಷ್ಟು ಇಡ್ತೀರಾ ನನಗೆ ಓದೇವರೇ ಯಾನ್ ಅಂಚೆನೆ ಲೆಪ್ಪ ನೀರು ಎಂಚ ಲೆಪ್ಪ ಅವರ ಪನ್ಲೆ ಮೂಲು ರಡ್ಡು ಜನ ಪುದರ್ದಿತ್ತೇನೆ ಮುದ್ದು ಗ್ರೀನ್ ಸ್ಕ್ರೀನ್ ಇಜ್ಜಿ ಗ್ರೀನ್ ನೈಟ್ ಪಾಡಲ್ಯಾ ಪಾಡ್ಲೆ ಪಾಡ್ಲೆ ನೈಟ್ ಲಾಪುಂಡು ಪಗೆಲ್ ಲಾಪುಂಡು ಪಾಡ್ಲೆ. ಪರ್ಮನೆಂಟ್ ನೇಮ್ ಅವು ಮೋಸ ಅಂದೆ. ಓಕೆ ಓಕೆ ಕಿರಣಣ್ಣ ಹೇಗೆ ಬೇಕಾದರೂ ಕರೀರಿ. పగ్గేళ్ళకు పొడిచి నైట్ పాడదు చెప్పలే మహేష్ అన్న మనం ಕರೆಕ್ಟ್ ಕರೆಕ್ಟ್ ಮಂಡರ್ ಕಿರಣ್ ಅಣ್ಣ. ಅರೆ ಪೋಡಿ ಇದು ಬೇಕಿತ್ತ ಮಹೇಶ್ ಅಣ್ಣ ನಿಮಗೆ? ನೈಟ್ ಹತ್ತು ಓ ಸಿಂಟೆಕ್ಸ್ ನೆಟ್ ಪರಬ್ಗೆ ಪರಬೀರ್ನ ಅಜ್ಜಿ ಒಲೆ ಪರಬೀರ್ ಸಿಂಟ್ಯಾಕ್ಸ್ ಏತು ಪೂರ ಪುದರ್ದಿದ್ದಾರೆ ಎಂಕ್ ಒಂಜೆಂಚಿನ ಮೋಸಗಾತಿ ನಾಗವಲ್ಲಿ ನೆಕ್ಸ್ಟ್ ಎಂಚಿನ ಸಿಂಟ್ಯಾಕ್ಸ್ ಇರು ಡ್ರಮ್ಮು ಕೂಡ. ಅಯ್ಯೋ ಕೃಷ್ಣಣ್ಣ ಅದೆಲ್ಲ ಸುಳ್ಳಾಯ್ತಾ? ಮಹೇಶ್ ಅಣ್ಣ ನಗ್ತಿದ್ದಾರೆ. ಒಂಜತ್ತದ ಅದೇ ಒಂಜತ್ತು ಮಸ್ತುಂಡು ಮಸ್ತಿರ ಮಂಡೇರು ಮಸ್ತುಂಡು ಬೊಕ್ಕ ಯಾನ ಇರ್ನ ಪುದರ್ ವೈರಲ್ ಮಲ್ಪೋಡ ತುಲೆ ಗೊತ್ತಜ್ಜಿ. ನೀವು ಮಾಡಿದ ತಪ್ಪಿಗೆ ನೀವೇ ಶಿಕ್ಷೆ ಅನುಭವಿಸಬೇಕು ಗೊತ್ತಾ ಮಹೇಶ್ ಅಣ್ಣ?
ಕೃಷ್ಣನ್ ಯಾನ್ ಲೆಪ್ಪದ ಅಂದ ಕೃಷ್ಣಣ್ಣ. ಓಕೆ ಓಕೆ. ಕೃಷ್ಣಣ್ಣ ನಗ್ತಾ ಇದ್ದಾರೆ. బై నొప్పున ఎంచ పందు ಗೊತ್ತುಂಡು 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 ಮಹೇಶಣ್ಣ. ಯಾನ್ ನೀತ ಕನ್ನಡ ಇವು ಪೋಪೆ ಪೋಲೆ ಕೃಷ್ಣಣ್ಣ ತೊಂದರೆ ಇಜ್ಜಿ ಮಲ್ಲ ಇಜ್ಜಿ ಸಪೋರ್ಟ್ ಮಲ್ಪಲೆ ಅಕ್ಲೆಗ್ಲ ಸಪೋರ್ಟ್ ಮಲ್ಪಲೆ ಯಾನು ಆಂದಿದ್ದು ಬಿಟ್ಟೆ. ಪ್ರಕಾಶ್ ಏರ್ ಬತ್ತಾರಡ ಏರೆಗ್ ಬೊಕ ಬಂಟ ಬತ್ತಿ ಒಕ್ಕ ಬಂಟ. ಓಕೆ ಮಹೇಶ್ ಅಣ್ಣ, ಬಾಯ್ ಬಾಯ್ ಬಾಯ್. ಪ್ರಕಾಶ್ ಎದ್ದೀರಾ? ಕೆಳಗೆ ಬನ್ನಿ ಇದ್ರೆ. ಓಕೆ ಕೃಷ್ಣಣ್ಣ ತೂಪೆ ಕೃಷ್ಣಣ್ಣ ಇರ್ಬೋದು ಬಲ್ಲೆ ಲೈವ್ ಸಪೋರ್ಟ್ ಮಾಡ್ತು ಬಲ್ಲೆ ಅವೇ ನಾನು ಅಂದಿಪ್ಪ ಮಲ್ಲ ಇಚ್ಚಿ
ಆರ್ಪೋದಂಡ ಅಂದ ಆತ್ವಕ್ಕ. మేర నైకి పోయారా కవితక్క నైక్ ఎక్కడ పోదిತ್ತೆ కవితక్క నైకి పోయారా. ಇಜ್ಜಿ ಪನಂದಲ್ಲ ನೀತಕ್ಕನ್ಲ ಇವಡು ಅಂತೆ ಕೊಡ್ತಿತ್ತೆ ಕಡೆಗೆ ತೋಚಾನಂದ. ಈರು ಅಲ್ಪಲ್ಲ ಇರುತ್ತೆ ಬೇಲದ ಅಲ್ಪಲ್ಲ. ಬೊಕ್ಕ ವಿಶೇಷ ವಿಶೇಷ ಪೂರ ಪನುಡು ಇನಿ ಬರ್ಸ ಬರ್ಪುಲೆಕ ಉಂಡು ಕತೆ. ಹರ್ಷಿತ ದೇವಡಿಗೆ ಬತ್ಪೆರಿ ಇನಿ ಬೈಜೇರು ಬಿಸಿ ಇಲ್ಲೇರ ಅಂದು.
ಥ್ಯಾಂಕ್ ಯು ಕೃಷ್ಣಣ್ಣ, ಥ್ಯಾಂಕ್ ಯು. ಚಹಾ ಕೊರ್ಪರ ಚಹಾ ಇಜ್ಜಿ. ಶಾಂತಕ್ಕ ಹಾಯ್. ಈಡ್ದಾಯಕ ಕಂಜೂಸ್ ಮಗ. ಕಂಜೂಸ್ ಅಲಜ್ಜಿ. ಕಾಲ್ ಬಂದಿತ್ತು ಶಾಂತಕ್ಕ, ಕಾಲ್ ಇತ್ತು. ಇದ್ದೇನೆ ಆಯ್ತಾ. ಓಕೆ ಓಕೆ. ಬೇಗ ಬೇಗ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ, ಥ್ಯಾಂಕ್ ಯು. ಶಾಂತಕ್ಕ, ನಿಮ್ಮಲ್ಲಿ ಮತ್ತೆ ಮಾತಾಡ್ಲಿಕ್ಕೆ ಉಂಟು. ದಾದೆ ಕಜಿಪು ಕಜಿಪು ಇಜ್ಜಿ ನೀನು ತಿಂಡಿ ತಿನ್ನಿ ನಿಮ್ಮ ಹತ್ರ ಮಾತಾ ಹಾಂ 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 ಪೂರ ಬೇತ ಕಡೆ ಟುಳ್ಳೇರು. ಓಕೆ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಹಾಂ ಅಂದಿ ಸಪೋರ್ಟ್ ಮಲ್ಪಡತ್ತೆ, ಖಾಲಿ ನಮಕ್ಕೆ ಸಪೋರ್ಟ್ ಬೋರ್ಡಿಂದು ಎನ್ನು ನಾತ್ ಬೇತಕ್ಲೆಲ್ಲ ಸಪೋರ್ಟ್ ಮಲ್ಪ. ನಾನು ಅಂದಿದ್ದು ಹುಟ್ಟೆ ಮಲ್ಲ ಇಜ್ಜಿ ಸಮಸ್ಯೆ ಇಜ್ಜಿ. ಅವು ಮೇರುಳ್ಳೇರತ್ತೆ ನಮ್ಮನ ಲೊಕೇಶನ್ನಿ ಆರು ಎಂಕ್ ಮಸ್ತ್ ಎಲ್ಪಾತೇರು ಅಂಚಾದ ಎಂಕ್ ಪ್ರಾಬ್ಲಮ್ ಇಚ್ಚಿ ದಾರಿ ತಪ್ಪಿ ಬೈದಂಡು ಅಂದ ಓ ಅಂಚ. ಹಾಂ ಅಂದಿ ಲೊಕೇಶನ್ನಿ. ಬಕ್ಕ ದಾದೆ ಸ್ಪೆಷಲ್ ಮಧ್ಯಾಹ್ನಗ್ಲ ಬೈಯಾಗ್ಲ ದಾದಾಂಡು ದಾಲ ಇಜ್ಜಿ ಇಂಚನೆ ಚೂರು ಪಾತ್ರ ಇರ್ತನೆ ವೆಜ್ ಸಾಂಬಾರ್ ಅಂದ ಬೈಯಾಗ್ಲನ. ಕಿಶೋರಣ್ಣ ಹಾಯ್ ಎಂಚಲ್ಲರು ಚೂರು
ಬನ್ನಿ ಜನರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಕಡಲಿಗೆ ಹಂಬಲಿಸಿದೆ ಅಂದು ಒರೋರ ಬೈಯಡ್ ಮಲ್ಪೆ ಒರೋರ ಕಾಂಡನೆ ಮಲ್ಪೆ ಅಂದೆ ಅವು ಎಡ್ಡೆ ಕಾಂಡೆ ಮಲ್ತಣ್ಣು. ಥ್ಯಾಂಕ್ ಯು ಕಿಶೋರ್ ಅಣ್ಣ ಲೈಕ್ ಕೊಟ್ಟದ್ದಕ್ಕೆ. ಸೂಪರ್, ಥ್ಯಾಂಕ್ ಯು. ಪ್ರಕಾಶ್ ಅವರೇ ಇದ್ರೆ ಕೆಳಗೆ ಬನ್ನಿ, ಬೇಗ ಬೇಗ ಬರಬೇಕು ನೀವು. ಈಗ ಎಲ್ಲಿದ್ದರು, ಎಷ್ಟು ಬ್ಯುಸಿ ಇದ್ದರು, ಈಗ ಬೇಗ ಬನ್ನಿ ಒಮ್ಮೆ. ಪ್ರಕಾಶ್ ಅವರೇ ಇದ್ದೀರಾ? ಸೂಪರ್, ನೈಸ್, ಥ್ಯಾಂಕ್ ಯು ಕಿಶೋರ್ ಅಣ್ಣ, ಗುಡ್. ಥ್ಯಾಂಕ್ ಯು ಕಿಶೋರ್ ಅಣ್ಣ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ, ಥ್ಯಾಂಕ್ ಯು. ಹೆಲೋ ಅಂತ ಹೇಳ್ತಿದ್ದಾರೆ ಕಿಶೋರ್ ಅಣ್ಣ. ನಾನು ಲೈಕ್ ಕೊಟ್ಟಿದ್ದೀನಿ. ಓಕೆ ಓಕೆ ಕಿಶೋರ್ ಅಣ್ಣ. ಥ್ಯಾಂಕ್ ಯು ಮಹೇಶ್ ಅಣ್ಣ. ಕಿಶೋರ್ ಅಣ್ಣ ನಮಸ್ತೆ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಹೋಲಿತ್ತಾರೆ ಕಾರ್ಕಳಕ್ಕೆ ಏನಂದಿಲ್ಲ ಶಾಂತಕ್ಕೆ. ಕಿಶೋರ್ ಅಣ್ಣ ನಮಸ್ತೆ ಅಂತ. ಶಾಂತಕ್ಕ ನಮಸ್ತೆ ಬನ್ನೊಂದುಲ್ಲ ಹೇಳ್ತೀನಿ. ಉಂಡರೆ ಕಾರ್ಕಳ ದಾದೆ ಕಜಕ್ಕೆ ನಂದಿಲ್ಲೇರಿ ಶಾಂತಕ್ಕೆ. ಮರಳಿಗೂಡಿಗೆ ಈಗ ಪುನಃ ಕೊಟ್ಟೆ. ಥ್ಯಾಂಕ್ ಯು ಕಿಶೋರ್ ಅಣ್ಣ. ಮಹೇಶ್ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ನೋಡಿ.
ఈరు వాళ్ళిస్తారు అని ఎక్కడి నుంచో మూలలో పనుందులేరు. ఎంచెల్లారు మహేష్ అన్న చాండకేనందులేరు కిషోర్ అన్న. ಅಂದು ಕಾರ್ಕಳ ನಿತ್ಯ ಲಕ್ಕಿನ ಎಡ್ಡೆ ನಿದ್ರೆ ಪನೊಂದುಲ್ಲೇರು ಶಾಂತಕ್ಕ. ಸೂಪರ್ ಸೂಪರ್, ಥ್ಯಾಂಕ್ ಯು. ಓಕೆ ಓಕೆ ಅಂತ ಹೇಳ್ತಿದ್ದಾರೆ. ಕೃಷ್ಣ ನಾಗವಲ್ಲಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಕೃಷ್ಣಣ್ಣ. ಸೂಪರ್ ಗುಡ್ ಅಂತ ಶಾಂತಕ್ಕ. ನೈಸ್ ನೈಸ್ ಅಂತ ಹೇಳ್ತಿದ್ದಾರೆ ಕಿಶೋರಣ್ಣ. ಕಾರ್ಕಳ ಅಂತ ನಗ್ತಿದ್ದಾರೆ ಶಾಂತಕ್ಕ. ಥ್ಯಾಂಕ್ ಯು. ಕೂಡ ಪನ್ಪುನು ಬನ್ನಿ ಬನ್ನಿ ದಾಲ ಕೊರ್ಪುನ ತೋಜಿ ಅಂದ ಕಿಶೋರ್ ಅಣ್ಣ ನಗ್ತಾ ಇದ್ದಾರೆ. ಆರ್ನ ಇಲ್ಲಗ ಪೋಲೆ ಕೊರುವೆರ ಉಲ್ಪಂಡ ಪುನ ದಾಲ ಕೊರ್ತು ಚೆರ್ಪಂದು ಅತ್ತೆ ಶಾಂತಕ್ಕ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ. ತಿಮ್ಮಕ್ಕನ ಇಲ್ಲಾಡು ತೆಂಬರೆ ಪ್ರಾಕ್ಟೀಸ್ ಉಂಡು. ಏರ್ಪೋಲೆ ಮಹೇಶ್ ಅಣ್ಣ ದಾಗ್ದೆ ಕಾರ್ಕಳ ಅಂತ ಶಾಂತಕ್ಕ. ಕಾರ್ಕಳ ಲೈವ್ ಮಲ್ಪುಜಾರ ಬೇಗ ಬೇಗ ಓದಿಲೆ. ಓಕೆ ಓಕೆ. ಏತು ಡಾಲರ್ ಅಂಡಿ ಏನೊಂದಲ್ಲೇರು ಶಾಂತಕ್ಕ. ಎಕಡ್ ಮಲ್ತಿತ್ತೆ ಪನೊಂದುಲ್ಲೇರು ಮಹೇಶ್ ಅಣ್ಣ. ಅಂದಾಕಿನೊಂದುಲ್ಲೇರು ಶಾಂತಕ್ಕ. ಕಿಶೋರ್ ಅಣ್ಣ ಥ್ಯಾಂಕ್ ಯು.
ಅರ್ಧ ಗಂಟೆ ಮಾತ್ರ ಲೈವ್ ಅಂತ ನಿಂದು ಮಹೇಶ್ ಅಣ್ಣ. ಈಡು ಚೂರು ಲೈವ್ ಅಂತಾರ ಮಹೇಶ್ ಅಣ್ಣ ಅಂತ ಕಿಶೋರಣ್ಣ. ಕೃಷ್ಣಣ್ಣ ಪಲ್ಲೆ ನೋಟಿಫಿಕೇಶನ್ ಬೈದನ್ ಪನ್ನೊಂದಿಲ್ಲ ಕಿಶೋರಣ್ಣ. ಏನ್ ಕ್ರಿಯೇಷನ್ ಅವ್ರೆ, ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಮುಲ್ಪ ನೆಟ್ವರ್ಕ್ ಇಜ್ಜಿ ಶಾಂತಕ್ಕ ಅಂತ ಅರ್ಧ ಗಂಟೆ ಮಾತ್ರ ಲೈವ್ ಮಾಡ್ತೀನಿ ಪನ್ನೊಂದಿಲ್ಲೇರು. ಓ ಪನ್ನೊಂದಿಲ್ಲೇರು ಕಿಶೋರಣ್ಣ ಹಾಯ್ ಅಂತ ಹೇಳ್ತಿದ್ದೆ. ಏನ್ ಕ್ರಿಯೇಷನ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಅಂದೆ ಕಾರ್ಕಳ ಅಂತ ಶಾಂತಕ್ಕ. ಹಾಂ ಕಿಶೋರಣ್ಣ ಅಂತ ಮಹೇಶ್ ಅಣ್ಣ. ಒಂದು ನಿಮಿಷ ನಿಮಗೆ ಬ್ಲೂ ಕೊಡ್ತೇನೆ ಆಯಿತಾ? ಕ್ರಿಯೇಷನ್ ಚಾನಲ್ ಉಂಟಲ್ವ ನಿಮ್ಮದು? ನೋಡಿದೆ. ಐ ಆಮ್ ಅಮಿತ್. ಹೌದಾ, ಓಕೆ ಓಕೆ. ಬ್ಲೂ ನೋಡಿ, ಬೇಗ ಬೇಗ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಅಮಿತ್ ಅವರೇ, ಏನು ಟೀ ಕುಡಿದ್ರಾ? ಏನಿತ್ತು ತಿಂಡಿ? ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ಕಿಶೋರಣ್ಣ. ಇನ್ನು ರಜೆ ಇಜ್ಜಿ ಶಾಂತಕ್ಕ, ರಜೆ ಇಜ್ಜಿ. ಆಯಿತು, ಆಗಿಲ್ಲ, ನಂದು ಆಗಿಲ್ಲ. ಓಕೆ ಓಕೆ ಅಂತ ಕಿಶೋರಣ್ಣ. ಇವ್ರಾಗ ಬೈಕ್ ಬಿಡ್ರೆ ಗೊತ್ತಿಲ್ಲ, ಇಜ್ಜಿ ಬೈಕ್ ಬಿಡ್ರೆ ಗೊತ್ತಿಜ್ಜಿ. ದಾಯಕ್ಕೆ ನಂದಲ್ಲೇರು ಶಾಂತ. ಅರೆಗೆ ಸ್ಕೂಟಿ ಗೊತ್ತು ಬನ್ನೊಂದಿಲ್ಲೇರು ಕಿಶೋರಣ್ಣ. ಯಾವ ಊರು ನಿಮ್ಮದು? ನಂದು ಕಾರ್ಕಳ ಅಮಿತ್ ಅವರೇ. ನಿಮ್ಮದು ಯಾವ ಊರು? ನೈಸ್ ಲೈವ್, ಥ್ಯಾಂಕ್ ಯು ಶಾಂತ. ಸೂಪರ್, ಗುಡ್.
మీకు దిగ స్కోటి కొరపరదాన్ని ఇంక కొరండాల బొడిచి కిషోరాన్ని కొరండాల బొడిచి ఇంక ಮುಗಳ ಕೋಡ ಅದು ಎಲ್ಲಿ ಬಂತದು ಅಮಿತ್ ಅವರೇ? ಭೋಜನ ಇಲ್ಲಡು ಬೋರಿಗಾಡಿ ಅರ್ಥ ಇಜ್ಜಿ ಮಹೇಶ್ ಅಣ್ಣ. ಜಿತೇಶ್ ಹಾಯ್ ಹಾಯ್ ಎಂಚೊಲ್ಲರು ಚಾಪರಿಯಾರ ಹಾಯ್ ಜಿತೇಶ್ ಬ್ರೋ ಅಂತ ಶಾಂತಕ. ನಮ್ಮೂರು ಮುಗಳಕೋಡನ ಅಂತೆ. ಓಕೆ ಓಕೆ ಅಮಿತ್ ಅವರೇ, ನಾನು ಸೌಖ್ಯ ಪನಂದಿಲ್ಲ ಜಿತೇಶ್. ಮಹೇಶ್ ಅಣ್ಣ ಅಂತ ಕಿಶೋರಣ್ಣ ಬೆಳಗಮ್ಮ. ಓ ಹೌದಾ, ಓ ಶಾಂತಕ್ಕ ಒಡೆ ಓತು ನೀರು ಅಂತ ಜಿತೇಶ್. ಹಾ ಕಿಶೋರಣ್ಣ ಕೊರ್ಕ ಸೊರುಕು ಬೋರಿಗಾಡಿ ಬಿಡಲಿ. ಯಾನ ಮೂಲೆ ಅವಲೇರೆಗಾವ್ ಕಿರಿಕಿರಿ ಒಂದು ರಗಾಲೆಜ್ಜಿ ಪನಂದು ರಗಾಳೆಜ್ಜಿ ಜಿತೇಶ್ ಬ್ರೋ ಅಂತ ಶಾಂತಕ್ಕ. ಎಲ್ಲ ತಮಾಷೆಗಾಗಿ ಅಂತ ಹೇಳ್ತಿದ್ದಾರೆ. ಹೌದು, ಬೆಳಗಾಂ ಹತ್ತಿರ. ಹೌದಾ, ಓಕೆ ಅಮಿತ್ ಅವರೇ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಕಿರಣ್, ಸಾರಿ ಕಿಶೋರಣ್ಣ. ಕಿರಣ್ ಅಣ್ಣನೇ ನೆನಪಿಗೆ ಬರುತ್ತೆ ಮಾರು. ಯಾಕೆ ಸಿಸ್ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಆಯ್ಷಾ ಕೃಷ್ಣಣ್ಣ ಹೇಳಿ. ಹಾಗೇನಿಲ್ಲ ಮಹೇಶ್ ಅಣ್ಣ, ಯು ಇನ್ಸ್ಟಾ ಐ ಡಿ ನೇಮ್. ನಾವು ಚೆನ್ನಾಗಿದ್ದೇವೆ ಅಂತ ಹೇಳ್ತಿದ್ದಾರೆ ಆಯಿಷಾ ಸಿಸ್. ಟೀ ಆಯ್ತಾ ಆಯಿಷಾ ಸಿಸ್? ಓಕೆ ಸಿಸ್, ಬೊಕ್ಕ ಅಂಡ ಬರ್ಪ ಬನ್ನೊಂದುಲ್ಲ. ಓಕೆ ಕಿಶೋರಣ್ಣ ದಾದ ಅಂಡ್ ದಾನಜ್ಜಿಗೆ ಕೃಷ್ಣಣ್ಣ ಏನಿಲ್ಲ, ಎಂತ ಆಗಬೇಕು.
ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮೂಡ್ ಔಟ್ ಇಜ್ಜಿಯ ಕೃಷ್ಣಣ್ಣ ಅಂಚದಾಲ ಇಜ್ಜಿ. ಏರ್ ದಾದ ಪಂಡೇರ್ ನಿಜ ಪಂದೆ ಏರ್ಲ ದಾಲ ಬಂದು ಜೆರಿ ಮಂಡೇರ್ ಮನ್ಪಂದು ಕುಲ್ಲೇರು ಬೋಡ ಬೆರಿಕ್ ನಾದ ಶಾಂತಕ್ಕ ನಗ್ತಾ ಇದ್ದಾರೆ. ದಮ್ಮುಂಡೇರಾಗ ದಮ್ಮಿತ್ತನ ಪೋಲೆ ಇಡೆಗ್ ಉದ್ಯಾವರ ಪೋಲೆ ದಮ್ಮಿತ್ತಂಡು ಕೃಷ್ಣಣ್ಣ. ನಿಮ್ಮಲ್ಲಿ ಕೈ ಕಂಜಿಗೆ ಹಾಕ್ಲಿಕ್ಕೆ ಬಲ್ಲು ಸಿಗ್ತದೆ. ನಿಮ್ಮ ಮನೇಲಿ ಇಲ್ವಾ ಮಹೇಶಣ್ಣ? ಬೆರಿಕ್ ಪಾಡ್ರಾಗ ದಮ್ ಉಂಡಕ್ಕೆ ನೀವು ಅಂಚನ ಬೊಕ ದಾದಿಯರ್ನ ಮಂಡೆ ಕೋಪನ ಇಜ್ಜಿ ಕೋಪಲ ಇಜ್ಜಿ ಮಂಡೇರ್ನ ಇದೇನು ತೂಲೇರೇನು ಅಂತಕ್ಕ ಬಲ್ಲುಂಟು ಕೈ ಕಂಜಿಲ್ಲ. ನೀವೇ ಒಂದು ದನ ಅಲ್ವಾ? ನಿಮ್ಮ ಹೆಸರಲ್ಲೇ ಉಂಟು ನೋಡಿ, ನೀವು ದನ. ಕಾರ್ಕಳ ಅಂತ ನಗ್ತಿದ್ದಾರೆ ಶಾಂತಕ್ಕ. ಇರೆಗೆ ಬಲ್ಲು ಬಾಡನ್ಲೆ ಕಾರ್ಕಳ ಬನಂದಲ್ಲ ಶಾಂತಕ್ಕ. ಪೆತ್ತ ಮತ್ತು ದನ ಒಂದೇಯ? ಗೊತ್ತಿಲ್ಲ ಮಹೇಶಣ್ಣ, ಹೋಗಿ ಅದರಲ್ಲೇ ಕೇಳಿ ಆಯ್ತಾ.
ಶಾಂತಕ್ಕ ಅಂತ ನಗ್ತಿದ್ದಾರೆ ಮಹೇಶ್ ಅಣ್ಣ. ದಾದೆ ಕಾರ್ಕಳೇರ್ನ ಬತ್ತಾರಂತ ಶಾಂತಕ್ಕ. ಯಾನ್ ಪೊಪ್ಪೆ ಓಕೆ ಕೃಷ್ಣಣ್ಣ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಈದ್ ಪೊರ್ತು ಸಪೋರ್ಟ್ ಮಾಡ್ತೇನೆ ಆಯ್ತು. ನಾನು ಅಲ್ಪ ಬತ್ತದ ಆದಾಣಿನ ಕೇಂಡಾಡಿನ ತೂಲೇರಿ ತಾತ ಮಾಡ್ಬೇಕು. ಹಾಗಾದ್ರೆ ಕೈಕಂಜಿ ಅಂತಾರಲ್ಲ ಅದು ಬೇರೆಯಾ? ಇರೆಡ ಪಾತೆಡ್ ಜಿಪ್ಪೋದ ಬಾಯ್ ದಾಗಿ ದಾದಾಂಡ್ರೆ ಕೃಷ್ಣಣ್ಣ. బిరువజన్న హాయ్ ఎంచెల్లారు పనులే దాతే చాండే బిరువజన్న. ಹಾಯ್ ಮುದ್ದು ಸಿಸ್ ಅಂತ ಹೇಳ್ತಿದ್ದಾರೆ ಬಿರುವಜನ್ನ. ಹಾಯ್ ಬಿರುವಜ್ ಅಂತ ಶಾಂತಕ್ಕ. ಈರು ತೆರಿದ ನಾರಂದು ಕೇಂಡೆ ಎಂಕ್ ಗೊತ್ತುಜ್ಜಿ ಮಹೇಶ್ ಅಣ್ಣ. ಇರು ಶಾಂತ ಕಡೆಗೆ ಎಂದಾರೆ ಗೊತ್ತಿ. ಹಾಯ್ ಶಾಂತ ಸಿಸ್ ಅಂತ ಬಿರುವಜನ್ನ. ಲೈಕ್ ಡನ್. ಥ್ಯಾಂಕ್ ಯು ಬಿರುವಜನ್ನ.
ತೊಡೆ ಬಾರಿ ಪೆಟ್ಟ ಹೊಂದಿತ್ತನು ಓಲಿ ಓಲ್ ಬಿರುವದಣ್ಣ. ನೀತ ಬಿರುವದಣ್ಣ ಅವು ಬೊಚ್ಚ ಅಂದ್ ಯಾನ್ ಬರೋಡ ದಾಲಕೇನ್ ಉಲ್ಲೆ ಉಲ್ಲೆ ಯಾನ್ ಬಾಯ್ ಟಾಟ ಪನ್ನೊಂದುಲ್ಲೆರ್ ಉಲ್ಲೆ ಬಿರುವದಣ್ಣ ಪನ್ಲೆ. ಎಂಚಿನೆ ಗೊತ್ತು ನಿಕ್ಲೆಗ್ ಮಾತ ಯಾನ್ ಎಂಕಿ ಗೊತ್ತಾಪುನು ಯಾನ್ ತೂತೆ ಬೊಕ್ಕ ನೆಟೆ ಬುರ್ಚಿ ಬಿರೋಸಣ್ಣ ಎಲ್ಲ ಬೊಕ್ಕ ಕಿರಿಕಿರಿ ಆಪುನು ಬುರ್ಚಿ ಆತೆ ಅಂಚ ಬನ್ನಿ ಎನ್ನ ಲೈವ್ದ ಬಗ್ಗೆ ಮಾತ್ರ ಪಾತಿರ್ಗಾವೆ ಇರು ಪಾಪತೆ ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಥ್ಯಾಂಕ್ ಯು ದೊಡ್ಡಪ್ಪ. ಹೇಗಿದ್ದೀರಾ? ಟೀ ಎಲ್ಲ ಕುಡಿದ್ರಾ ಬಿರೋಸಣ್ಣ? ಬೇತೆ ವಾಲ ಇವುದ ವಿಷಯ ಎಲ್ಲ ಬುರ್ಚಿ ಅವೇ ಲೈಕ್ ಡನ್ ಅಂತ ದೊಡ್ಡಪ್ಪ ಹೇಳ್ತಿದ್ದಾರೆ. ಲೈಕ್ ಅಂತ ಬಿರುವಸಣ್ಣ. ಹಾಯ್ ದೊಡ್ಡಪ್ಪ ಅಂತ ಶಾಂತಕ್ಕ.
ಐ ಆಮ್ ಫೈನ್, ಹೌ ಆರ್ ಯು? ನಾನು ಕೂಡ ಆರಾಮಿದ್ದೇನೆ ದೊಡ್ಡಪ್ಪ. ಶಾಂತ ಹಾಯ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಸೂಪರ್ ಅಂತ ಶಾಂತಕ್ಕ. ಬಿರೋಜಣ್ಣ ಬಕ್ಕ ವಿಶೇಷ ಬರ್ಸೋಂಡೆ ಸೂಪರ್ ಗುಡ್ ಅಂತ ಶಾಂತಕ್ಕ. ಕೆಲವು ಸರಿ ಉಂಡತೆ ಏರು ಎಡ್ಡ ಏರು ಹಾಳಿಂದ ಬಂದು ಗೊತ್ತಾಪುಜಿ ಗೊತ್ತಾಂಡ ಬಿರೋಜಣ್ಣ. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ನಮ್ಮ ಮಾತೆಲ್ಲ ಎಡ್ಡೆಂದೆನ್ನುವ. ಮುಗ್ಗಲ್ಲುಂಡು ಪನೊಂದುಲ್ಲೇರು ಬಿರೋಜಣ್ಣ ಉಂಡ. ಬಿರೋಜ್ ಪೋಯರ ಇಜ್ಜಿ ಇಜ್ಜಿ ಉಳ್ಳೇರ ಬಿರೋಜಣ್ಣ ಉಳ್ಳೇರು. ಓಲ್ ಬಿರ್ವಾಸ್ ಬರ್ಸ ಬರ್ಪುಂಡ ಹಾಕೇನಂದುಲ್ಲೇರು ಶಾಂತಕ್ಕ. ಬುಡ್ಲೆ ಬಂಡಿನಿ ಅಂದ್ ವಿರೋಜಣ್ಣ ಗೊತ್ತಾಂಡೆ. ಕೋಡೆ ಬೈದಂಡು ಬರ್ಸ ಬಿರುವಾಸ್ ಮೂಲು ಪನೊಂದುಲ್ಲೆ ಶಾಂತಕ್ಕ ಬರ್ಸೆತ್ತಂಡ. ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಪನಿ 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 ಬತ್ತನ ಬರ್ಸೆ ಇಜ್ಜ ಅಂಚ ಲಕ್ಷಣ ಉಂಡಿ ನೆಟೆಲ ಅಂಚೆನೆ ಉಂಡಿ ಬಿರುವಸಣ್ಣ. ನೆಟೆಲ ಮೋಡ ಕವಿದ ವಾತಾವರಣ ಉಂಡು ಗೊತ್ತಾಂಡೆ. ಅಂದ ಬರು ಪನ್ನೊಂದು ಬಾನ ಒಂಜಾತ ನಿಕ್ಲಿ ಅರ್ಧ ಕಟ್ಟು ಮಾದನ್ ಬಿರುವಸಣ್ಣ ಮದ್ಯೋಡು ಇರೆಗ್ ಮಾಡ್ದ. ದೊಡ್ಡಪ್ಪ ಎಲ್ಲಿ ಹೋದ್ರು? ದೊಡ್ಡಪ್ಪ ಇದ್ದೀರಾ? ಬಿರುವಾಸ ಅಂತ ನಗ್ತಿದ್ದ ಶಾಂತ. ಬಿರುವಾಸ ಚಾನಲ್ ಉಂಡ ಆರ್ನ ಉಂಡುಗೆ TV9.